ಮೈತ್ರಿ ಸರ್ಕಾರ ಬೀಳಲು ಯಾರು ಕಾರಣ ಎನ್ನುವುದಕ್ಕೆ ಸುದೀರ್ಘ ಉತ್ತರ ಕೊಟ್ಟಿದ್ದೇನೆ. ದೇವೇಗೌಡರ ಆರೋಪಕ್ಕೂ ಉತ್ತರಿಸಿದ್ದೇನೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಉಡುಪಿಯಲ್ಲಿ ನಡೆಯುವ ಸಮಾವೇಶಕ್ಕಾಗಿ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದೇವೇಗೌಡ ಯಡಿಯೂರಪ್ಪ ಟೆಲಿಫೋನ್ ಮಾತುಕತೆಯ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಆ ಬಗ್ಗೆ ಗೊತ್ತಿಲ್ಲದೆ ನಾನು ಏನು ಮಾತನಾಡಲಪ್ಪ ಎಂದರು. ಮೈತ್ರಿ ಸರ್ಕಾರ ಬೀಳಿಸಿದ್ದು ಸಿದ್ದರಾಮಯ್ಯ ಎಂಬ ದೇವೇಗೌಡ ಆರೋಪಕ್ಕೆ ಸಿದ್ದು ಪ್ರತಿಕ್ರಿಯೆ ನೀಡಿದ್ದು, ಮೈತ್ರಿ ಸರ್ಕಾರ ಬೀಳೋಕೆ ಯಾರು ಕಾರಣ ಅನ್ನೋದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದ್ದೇನೆ. ದೇವೇಗೌಡರು ಆರೋಪ ಮಾಡಿದಷ್ಟು ಸಲ ನಾನು ಉತ್ತರ ಕೊಡೋದಕ್ಕೆ ಆಗುತ್ತಾ ಎಂದರು. ಉಪಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದ ಮಾಡಿಕೊಳ್ಳುತ್ತಾ ನನಗೆ ಗೊತ್ತಿಲ್ಲ. ಇವರ ಒಳ ಒಪ್ಪಂದದ ಬಗ್ಗೆ ನಾನು ಏನು ಹೇಳಲ್ಲ. ಒಳ ಒಪ್ಪಂದ ಮಾಡಿಕೊಂಡಿದ್ದಾರೋ ಇಲ್ವೋ, ದೇವೇಗೌಡ ಯಡಿಯೂರಪ್ಪ ಸಿಕ್ಕಿದ್ರೆ ಅವರನ್ನೇ ಕೇಳೆ. ನಾನು ಸಾಕಷ್ಟು ಊಹಾಪೋಹಗಳನ್ನ ಕೇಳ್ತಾ ಇದ್ದೇನೆ ಅಷ್ಟೇ. ಊಹಾಪೋಹಗಳಿಗೆ ನಾನು ಉತ್ತರಿಸಲ್ಲ ಎಂದರು. ನನಗೇನು ಗೊತ್ತು, ದೇವೇಗೌಡರು ಯಡಿಯೂರಪ್ಪನವ್ರು ಮಾತಾಡ್ಕೊಂಡವ್ರು ನನಗೆ ಗೊತ್ತಾ? ನೀವು ಹೇಳ್ತಾ ಇದ್ದೀರಿ, ಅವ್ರಿಗೆ ಕೇಳಿ. ಅಂತೆ ಕಂತೆಗಳಿಗೆಲ್ಲ ನಾವು ಉತ್ತರ ಕೊಡೋದು, ಅಂತೆ ಕಂತೆಗಳಿಗೆಲ್ಲ ಉತ್ತರ ಕೊಡೋದು ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಅದಕ್ಕೆ ನಾನು ಹೆಂಗೆ ರಿಯಾಕ್ಟ್ ಮಾಡಲಪ್ಪ? ಅದಕ್ಕೆಲ್ಲ ಉತ್ತರ ಕೊಟ್ಟಾಗಿದೆ. ನಾನು ಯಾರು ಕಾರಣ ಅನ್ನೋದಕ್ಕೆ ಎಲ್ಲ ಉತ್ತರ ಕೊಟ್ಟಾಗಿದೆ. ಅವ್ರು ಹೇಳ್ತಾರೆ, ಅದಕ್ಕೆ ಅವ್ರು ಹೇಳ್ದಾಗೆಲ್ಲ ನಾನು ಉತ್ತರ ಕೊಡ್ತಾ ಇರ್ಬೇಕಾ? ಒಂದು ಸಾರಿ ಭಾಳ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ, ಸರ್ಕಾರ ಬೀಳಕ್ಕೆ ಯಾರು ಕಾರಣ ಅಂತ. ಮತ್ತೆ ಮತ್ತೆ ಅದಕ್ಕೆ ಉತ್ತರ ಕೊಡಲ್ಲ. ಏನು ಡೆವಲಪ್ಮೆಂಟ್ ಆಗ್ತದೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಐ ಡು ನಾಟ್ ನೋ. ಅವ್ರಿಗೆ ಕೇಳಿ. ನನಗೇನು ಗೊತ್ತಿಲ್ಲರಿ, ಐ ಡು ನಾಟ್ ನೋ. ಗೊತ್ತಿಲ್ಲ ನಂಗೆ. ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೋ ಇಲ್ಲವೋ ನನಗೇನು ಗೊತ್ತು. ದೇವೇಗೌಡರು ಸಿಕ್ಕಿದ್ರೆ ಕೇಳಿ, ಯಡಿಯೂರಪ್ಪನವ್ರು ಸಿಕ್ಕಿದ್ರೆ ಕೇಳ್ರಿ ಅವರಿಗೆ. ಇನ್ನು ಯಡಿಯೂರಪ್ಪ ಆಡಿಯೋ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಯಡಿಯೂರಪ್ಪ ಅವರದ್ದೇ ಆಡಿಯೋ ಅಂತ ಒಪ್ಪಿಕೊಂಡಿದ್ದಾರೆ. ದಿನಕ್ಕೊಂದು ಹೇಳಿಕೆ ಕೊಟ್ಟರೆ ಯಾವುದನ್ನ ನಂಬೋದು? ಈ ಪ್ರಕರಣ ಈಗಾಗಲೇ ಸುಪ್ರೀಂ ಮೆಟ್ಟಿಲೇರಿದೆ. ನಮ್ಮ ಲಾಯರ್ ಇವತ್ತು ವಾದವನ್ನ ಮಂಡಿಸಿದ್ದಾರೆ. ಅಮಿತ್ ಶಾ ಕುಮ್ಮಕ್ಕು ಬಹಿರಂಗವಾಗಿದೆ. ಗೃಹ ಸಚಿವರೇ ಹೀಗೆ ಮಾಡಿದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಯುತ್ತಾ ಎಂದು ಟೀಕಿಸಿದ್ರು. ಅದೇ ಯಡಿಯೂರಪ್ಪನವರೇ ಹೇಳಿದ್ರಲ್ಲ, ಇದು ನಾನೇ ಹೇಳಿದ್ದು ಅಂತ ಹೇಳಿದ್ರಲ್ಲ. ದಿನಕ್ಕೊಂದೊಂದು ಹೇಳಿದ್ರೆ ಯಾವುದನ್ನು ನಂಬ್ಕೊಳ್ಳೋದು? ಈಗಾಗಲೇ ಕೋರ್ಟ್ ಮುಂದೆ ಹೊರಟೋಗ್ಬಿಟ್ಟದೆ. ಅದು ಸುಪ್ರೀಂ ಕೋರ್ಟ್ ಮುಂದೆನೇ ಹೋಗಿದೆ. ಅದು ನಮ್ಮ ಲಾಯರು ಇವತ್ತು ಅದನ್ನು ಮೆನ್ಷನ್ ಮಾಡಿ ಆರ್ಗ್ಯುಮೆಂಟು ಕೂಡ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಹೌದಲ್ವಾ? ಹೋಮ್ ಮಿನಿಸ್ಟ್ರೇ ಡಿಫೆಕ್ಷನ್ ಇಂಜಿನಿಯರ್ ಅವರೇ ಕುಮ್ಮಕ್ಕೆ ಕೊಟ್ಟರೆ ಏನಾಗ್ತದೆ? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದ, ಸಂವಿಧಾನ ಉಳಿತದ? ಹೋಮ್ ಮಿನಿಸ್ಟರ್ ಆಗಿರೋರು ಅವರೇ ಡಿಫೆಕ್ಷನ್ ಮಾಡಿಸಿದ್ರೆ 10th ಶೆಡ್ಯೂಲ್ ಯಾಕಿರಬೇಕು? ಆಂಟಿ ಡಿಫೆಕ್ಷನ್ ಲಾ ಯಾಕಿರಬೇಕು? ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಬ್ರೇಕ್ ಡೌನ್ ಆಫ್ ದ ಕಾನ್ಸ್ಟಿಟ್ಯೂಷನ್.